ಇದ್ದೀನಿ. ಒಂದೇನು ಮನೆಯದಾಗಿ ಇವತ್ತೇನು ಗೆದ್ದಂತ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅನುದಾನ ನನ್ನ ಕೆಲಸ ನಡೀತಾ ಇದೆ, ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತೇವೆ, ಕೋಟಿ ಕೋಟಿ ಅನುದಾನ ಬಂದು ಕೆಲಸಕ್ಕೂ ನಡೀತವೆ. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದ ಇದು ಅಭಿನಂದನೆ ಸಲ್ಲಿಸಿ ಕೆಲಸ ನಡೀತದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಳ್ಳೆದಾಗಿ ಇವತ್ತು ಏನ್ ನೋಡ್ತಾ ಇದ್ದೀರಿ, ಇಡೀ ಜಿಲ್ಲೆನಲ್ಲಿ ನಮ್ಮ ಕಲ್ಪತರು ನಾಡು ಅಂತ ಏನ್ ಹೇಳ್ತೀವಿ ನಾವು, ಕಲ್ಪತರು ನಾಡಿಗೆ ಅತಿ ಹೆಚ್ಚು ನಾವು ತೆಂಗು ಕೊಬ್ಬರಿ ಬೆಳಿತೀವಿ, ಅಡಿಕೆ ಬೆಳಿತೀವಿ. ಇವತ್ತು ನಮ್ಮ ಏನಿರ್ತಕ್ಕಂಥ ರಾಫೆಟ್ ಮುಖಾಂತರ ನಮ್ಮ ಖರೀದಿ ಕೇಂದ್ರಗಳು ಓಪನ್ ಆಗಿದೆ, ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೊಟ್ಟಂತ ರಾಜ್ಯ ಸರ್ಕಾರ ಕೊಟ್ಟಂತ 11,750 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದ್ದೇವೆ. ಆದ್ರೆ ರಾಜ್ಯ ಸರ್ಕಾರ ಆ ಒಂದು ಬೆಂಬಲ ಬೆಲೆಗೆ ಕೊಡ್ತಾ ಇಲ್ಲ. ಇವತ್ತು ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕಳಕಳಿ ಮನೆ ಮಾಡಿ ಕೇಳ್ಕೊತೀವಿ ನಮ್ಮ ರೈತರ ಪರವಾಗಿ, ನಮ್ಮ ತಾಲೂಕಿನ ಜಿಲ್ಲೆಯ ಪರವಾಗಿ ದಯವಿಟ್ಟು ಈ ರಾಜ್ಯ ಸರ್ಕಾರ ಸಹಿತ ಇನ್ನೂ ಸಹಿತ ನಾಫೆಡ್ನ ಇನ್ನೂ 2-3 ತಿಂಗಳು ಕಂಟಿನ್ಯೂಷನ್ ಮಾಡಬೇಕು, ಮುಂದುವರಿಸಬೇಕು. ಇನ್ನು ನಮ್ಗೆ ನಮ್ಮ ರೈತರಿಗೆ ಏನು 15,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ನಮ್ಗೆ 15,000 ರೂಪಾಯಿ ಒಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸೇರಿ 15,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರನ, ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಎಲ್ಲ ಗೆದ್ದಿರ್ತಕ್ಕಂಥ ಶಾಸಕರ ಮುಖಾಂತರ ನಮ್ಮ ಮನವಿ ಮಾಡ್ಕೊಡ್ತೀವಿ. ದಯವಿಟ್ಟು 15,000 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಗೆ ಅತಿ ರೈತರು ಹೆಚ್ಚು ಬೆಳೀತಾ ಇರ್ತಕ್ಕಂಥ ಕೊಬ್ಬರಿ, ಅದ್ರ ಮೇಲೆ ಪೂರ್ತಿ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ರೈತರು ದಯವಿಟ್ಟು ಮಾಡಬೇಕು ಅಂತ ಇವತ್ತು ತಿಳ್ಕೊಂಡಿವಿ. ಇವತ್ತು ಇನ್ನೊಂದು ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ 3 ಕೋಟಿ ಅನುದಾನ ಏನು ಶಾಸಕರ ಪ್ರದೇಶಾಭಿವೃದ್ಧಿ ಬಂದಿತ್ತು, ಅದರೊಳಗಡೆ ಸುಮಾರು ಎಲ್ಲ ಕೆಲಸಗಳೆಲ್ಲ ಟೇಸ್ಟ್ಗಳು ಏನು ಎಸ್ಟಿಮೇಟ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು ಸ್ವಲ್ಪ ಜನ ಸೇರಿ ಆ ಎಸ್ಟಿಮೇಟ್ ಚೇಂಜ್ ಮಾಡಿ ಇರ್ತಕ್ಕಂಥ ಊರುಗಳಿಗೆ ಸುಮಾರು ಒಂದು 100 ಊರುಗಳಿಗೆ, ದೇವಸ್ಥಾನಗಳಿಗೆ, ಅಂಗನವಾಡಿಗಳಿಗೆ ಐಮಾಸ್ಟೇಜ್ ದುಡ್ಡು ಹಾಕಿದ್ವಿ. ಅದನ್ನ ಹಾಕ್ಬೇಡಿ ಅಂತ ಹೇಳಿ ಒತ್ತಡ ಹಾಕಿ, ಇಂಜಿನಿಯರ್ ಮೇಲೆ ಒತ್ತಡ ಹಾಕಿ, ಬೇರೆ ಕಾಮಗಾರಿ ಮಣ್ಣುಡೆ ಕಾಮಗಾರಿ ಅಲ್ಲೋಡಿಬೇಕು ಅಂತ ಹೇಳಿ ಒತ್ತಡ ಹಾಕಿ ಮಾಡಿಸ್ಬೇಕಾದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತೀನಿ, ಇಂಜಿನಿಯರ್ಗೆ ಹೇಳ್ತೀನಿ, ನೀವೇನಾದ್ರೂ ಒಂದು ಎಸ್ಟಿಮೇಟ್ ಚೇಂಜ್ ಮಾಡಿದೆ ಆದ್ರೆ ನಿಮ್ಮ ಆಫೀಸಿಗೆ ಬಂದು ಬೀಗ ಹಾಕ್ಬಿಟ್ಟು ನಿಮ್ಮನ್ನು ಸೇರಿ ಕೂಡಾಕಿ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮ್ಮನ್ನ ಅಲ್ಲಿಂದ ಸಸ್ಪೆಂಡ್ ಮಾಡೋ ಗಂಟ ನಾವು ಅಲ್ಲಿ ಹೇಳಲ್ಲ, ಉಪವಾಸ ಕೂತ್ಕೋಬೇಕಾಗುತ್ತೆ. ಏನಾದ್ರು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀರಿ ಮಾಧ್ಯಮದ ಮುಖಾಂತರ, ಅದು ಯಾವ್ದಾದ್ರು ಚೇಂಜ್ ಮಾಡಿದ್ರೆ ನಿಮ್ಮನ್ನ ನಾವು ಅಷ್ಟಕ್ಕೆ ಬಿಡೋದಿಲ್ಲ. ದಯವಿಟ್ಟು ಹೇಳ್ತೀವಿ, ಯಾವುದೇ ಒಂದು ನಮ್ಮಿರ್ತಕ್ಕಂಥ ಅಗ್ರಿಮೆಂಟ್ಗಳು, ನಮ್ಮಿರ್ತ ಎಸ್ಟಿಮೇಟ್ಗಳು ಚೇಂಜ್ ಮಾಡಿದ್ರೆ ಒಂದು ನಿಮ್ಮ ಬೀಗ ಕೂಡಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಹೇಳಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳಿಗೂ ಅಷ್ಟೇ, ಇವತ್ತು ಅಧಿಕಾರಿಗಳು ಯಾವ್ಯಾವ ವಿಚಾರಕ್ಕೆ ನಮ್ಮ ಎಲ್ಲ 10 ನಂಬರ್ ಆದ್ರೆ ಹೋದ್ರೆ ನೀವು ಬರಬೇಡಿ ಅನ್ನೋದು, ರೆವಿನ್ಯೂ ವಿಚಾರಕ್ಕೆ ಹೋದ್ರೆ ಆರೇ ವಿಚಾರ, ವಿಎ ವಿಚಾರಕ್ಕೆ ಹೋದ್ರೆ ಬರಬೇಡಿ ಅನ್ನೋದೆಲ್ಲ ಮಾಡ್ತಿದ್ರೆ ಇವೇನೋ ಒಂದೇನೋ ಆ ಥರ ನಿದರ್ಶನ ಗೊತ್ತಾಯ್ತು ಅಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಬಂದು ನಿಮ್ಮ ಆಫೀಸ್ ಮುಂದೆ ದಂಡಿ ಕೂತ್ಕೊಳ್ತೀನಿ, ನಿಮ್ಮನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ವರ್ಗಾವಣೆ ಮಾಡಿಸಗಂಟ ಅಲ್ಲಿಂದ ಬರೋದಿಲ್ಲ, ಇಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡಿಸಗಂಟ ಅಲ್ಲಿಂದ ಬರೋದಿಲ್ಲ. ಇವತ್ತು ಎಚ್ಚರಿಕೆ ಕೊಟ್ಟರೆ ತಾಲೂಕು ಏನಾದ್ರು ಈ ಥರ ನೆಟ್ಕೊಂಡಿದ್ದಾದ್ರೆ ನಿಮ್ಗಂತೂ ನಾವು ಸುಮ್ಮನೆ ಬಿಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಏನು ಇವತ್ತು ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಏನು ಹೆರಿಗೆ ಮಾಡೋಕ್ಕೋಸ್ಕರ ಸುಮಾರು 15,000-20,000 ರೂಪಾಯಿ ಅರ್ಥವೇ ಗೊತ್ತಿತ್ತು. 2 ಸಲ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದು ಸಹಿತ ಬೇರೆ ಒತ್ತಡದ ಮೇಲೆ ನಾವು ಉಳ್ಕೊಂಡಿದ್ರು, ಅದು ಸಹಿತ ಗಮನಕ್ಕೆ ಬಂದಿದೆ. ಸುಮಾರು ರೋಗಿಗಳಿಗೆ ತೊಂದರೆ ಆಗ್ತಾ ಇರೋ ವಿಚಾರ, ಅದನ್ನು ಸಹಿತ ಹೇಳ್ತಾ ಇದ್ದೀನಿ. ಆಸ್ಪತ್ರೆ ಬಂದರೆ ಇನ್ನೊಂದು ವರ್ಷ, ಇನ್ನೊಂದು ವಾರದಲ್ಲಿ ನೀವೇನಾರ ಆ ಒಂದು ಧೋರಣೆ ಬದಲಾವಣೆ ಮಾಡಲಿಲ್ಲ, ದುಡ್ಡು ಕೇಳೋ ವಿಚಾರ ಮಾಡಲಿಲ್ಲ ಅಂತಂದ್ರೆ ಆಸ್ಪತ್ರೆ ಮಾಡೋದು ದಂಡಿ ಕುತ್ಕೊಂಡು ನಿಮ್ಮನ್ನ ಸಸ್ಪೆಂಡ್ ಮಾಡಕ್ಕೆ, ಅನುಮೋದನೆ ಏನು ಅಮಾನತು ಮಾಡಕ್ಕೆ ನಾನು ಸರ್ಕಾರಕ್ಕೆ ಬರ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 2-3 ವಿಚಾರ ಇದೆ. ದಯವಿಟ್ಟು ಈ ಒಂದು 3 ವಿಚಾರದ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು. ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಕೂಡಲೇ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ. ಇವತ್ತು ಏನು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮತ್ತೊಂದು ಸ್ವಾಗತ ಕೊಡ್ತಾ ಮಾತು ಮಾಡ್ತಾ ಇದಾರಲ್ಲ, ಅದಕ್ಕೆ ಹೆಂಗೆ ಏಕತಾ ಬಂದಿದ್ದಾರ ಅಲ್ಲಿ ಖುಷಿ. 1 ತಿಂಗಳಿಂದ ಯಾರು ಕೊಟ್ಟಿಲ್ಲ, ಇವತ್ತು ಪೂಜೆ ಮಾಡ್ತಾ ಇದಾರಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಗೆದ್ದಿರ್ತಕ್ಕಂಥ 224 ಶಾಸಕರು ಅನುದಾನ ಕೊಟ್ಟಿಲ್ಲ, ಎಲ್ಲೂ ಪೂಜೆ ನಡೆದಿರಲ್ಲ, ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅದೇ ಖುಷಿ ಆಗ್ತಾ ಇದೆ ನನಗೆ. ಅಮ್ಮನ ಪೂಜೆ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ, ಒಟ್ಟ ಖುಷಿ ಆಯ್ತು, ಎಲ್ಲರೂ ಗೊತ್ತಾಗಬೇಕಲ್ಲ, ಖುಷಿ ಆಗ್ತಾ ಇತ್ತು. ಸರ್ಕಾರಿ ಆಸ್ಪತ್ರೆ ಹೇಳಿದ್ರಲ್ಲ, ಟ್ರಾನ್ಸ್ಫರ್ ಆಗಿದ್ದಾರೆ
ಸರ್ ಆಗಿದ್ದಾರೆ, ಇನ್ನೂ ನಡೀತಾ ಇದೆ ಅಲ್ಲೇ, ಇನ್ನೂ ತರ ಅದೇ ನಡೀತಾ ಇದೆ, ಅದನ್ನ ಮಾಡಬೇಕು. ಮೊನ್ನೆ ಸಹಿತ ಅಂತ ಅವರು ಪ್ರೆಸರ್ ನೋಡಿದ್ರೆ ಆರ್ ಟಿ ಕಾರ್ಯಕರ್ತರ ಬಸ್ಸಲ್ಲಿ ಗಲಾಟೆ ಮಾಡಿರೋದು ನೋಡಿದ್ದೀವಿ, ಅವ್ರಿಗೆ ಪ್ರೋತ್ಸಾಹ ಕೊಡೋರು ನೋಡಿದ್ದೀರಿ ತಾವೆಲ್ಲ, ಅವ್ರ ಮಾತಾಡೋದು ಅಂತದ್ದು ಅದು ವಿಚಾರ ಇದೆ. ಅಲ್ಲೇ ಅಲ್ಲಿ ಬಂದ ಜಾಸ್ತಿ ರೋಪ ಹಾಕಿದ್ರೆ ಬಂದು ಐಟಿ ಹಾಸ್ಪಿಟಲ್ ಕೊಡೋದು, ಅಲ್ಲಿ ಹೋಗಿ ಕಳಿಸಿ ಹೇಳ್ಬಿಟ್ಟು 45,000 ರೂಪಾಯಿ 50,000 ರೂಪಾಯಿ ನಾನು ಲಾಸ್ಟ್ ಕಳ್ಪದೆ ಅಲ್ಲಿ ನೋಡಿದ್ವಿ ಸಸ್ಪೆಂಡ್ ಬಂದು ಈ ತರ ಈ ಕಡೆ ಕೊಬ್ಬರಿ ಬಸಾರ್ ಹಿಡಿದಾಗ 7.5 ಒಂದು ವಾರ ನೋಡಿ ಕೊಬ್ಬರಿ ಬಗ್ಗೆ ಡೆಫಿನೆಟ್ ಆಗಿ ಹೋರಾಟ ಮಾಡ್ತೀವಿ. ಒಂದು ವಾರ ನೋಡಿ ನೀವು ಆಗಾಗ್ಗೆ ಬಂದ್ರೆ ಕಾರ್ಯಕರ್ತರಿಗೆ ಒಂಥರ ಬಲ ಬಂದಂಗೆ ಆಗುತ್ತೆ. ಬರ್ತೀನಿ ನಾನು ಡೈಲಿ ಬಂದೇ ಬರ್ತೀನಿ. ಅಲ್ಲಿ 2 ತಿಂಗಳಾಯ್ತು ತಮ್ಮ ದರ್ಶನ ಮಾಡಿ, ಒಂದು ಅದು ಕಾರ್ಯಕರ್ತರು ಮಾಡ್ಕೊಳ್ಳೋಗಿದೆ, ಕಾರ್ಯಕ್ರಮ ಬರ್ತಾ ಇದ್ದೀವಿ. ನಮ್ಮ ಜೊತೆ ಭೇಟಿ ಮಾಡಿದ್ರೆ ನಾವು ಜನರಿಗೆ ತಿಳಿಸ್ತೀವಲ್ಲ ಸರ್, ಡೈಲಿ ವಾರಕ್ಕೋಸ್ಕರ ಡಿಸ್ಪ್ಯೂಟ್ ಮಾಡ್ತೀವಿ. ಇರ್ತಕ್ಕಂಥ ತಾಲೂಕಿನ ನ್ಯೂನತೆಗ ಎತ್ತಿರ್ತೀನಿ, ನ್ಯೂನತೆ ಬಗ್ಗೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಸೆಳೆಯಕ್ಕೆ ಮಾಡೇ ಮಾಡ್ತೀವಿ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಗ್ಗೆ ಏನ್ ಮೀಸಲಾತಿ ಪ್ರಕಟಣೆ ಮಾಡೋ ಸರ್ಕಾರ ಅದ್ರ ಮೇಲೆ ನಾವು ಅಭ್ಯರ್ಥಿಗಳು ಆಯ್ಕೆ ಮಾಡ್ತೀವಿ. ಇಲ್ಲೇನಾದ್ರು JDS BJP ಏನೋ ಹೊಂದಾವಣಿಕೆ ನಡೀತಾ ನಮಗೆ ಗೊತ್ತಿಲ್ಲ, ನಾವಂತೂ ಹೋರಾಟ ಮಾಡ್ತೀವಿ ಸರ್. ನಾವು ತಾಲೂಕಲ್ಲಿ ನಾವು ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನಾವು ಒಂದು ಸಿಂಗಲ್ ಆಗಿ ನಾವು ಹೋರಾಟ ಮಾಡ್ತೀವಿ. ಈಗ ನಮ್ಗೆ ಇದೇನಿಲ್ವಲ್ಲ ಸರ್, ನಮಗೆ ಸ್ಟ್ರೆಂತ್ ಇದೆ. 52,000 ಓಟ್ ಹಾಕೋದು, 52,000 ಓಟ್ ಹಾಕೋರೆ, ನಮ್ಗೆ ಓಟ್ ಹಾಕೋರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಓಟ್ ಹಾಕಿ ಹಾಕ್ತಾರೆ. ಜೊತೆಗೆ ಇರ್ತೀವಿ ಇರ್ತಕ್ಕಂಥ ಎಲ್ಲ MP ಚುನಾವಣೆ ಅಭ್ಯರ್ಥಿ ಯಾರು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವ್ರಿಗೆ ನಾವು ಇದು ಮಾಡ್ತೀವಿ ಸರ್. ಯಾರ ನಿಲ್ಲಿಸಿ ನಾವು ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಇವತ್ತು ನಮ್ಮ ಮಾಧುಸ್ವಾಮಿ ಈಗ ತಾನೇ ಮಾತಾಡ್ಕೊಂಡು ಬಂದಿದ್ದೀವಿ, ಅವರು ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಋಣ ತೀರಿಸಬೇಕು. ನಾನೆಲ್ಲೋ ಯಾವುದೇ ಪಕ್ಷಕ್ಕೂ ಬೇರೆ ಪಕ್ಷಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾರು ಅಭ್ಯರ್ಥಿ ಮಾಡ್ತಾರೆ ಅವ್ರಿಗೆ ನಾನು ಬೆಂಬಲ ಸೂಚಿಸಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಂಡ್ ಬಂದಿದ್ದೆ. ಈಗ ತಾನೇ ಈ 5 ನಿಮಿಷ ನಾನು ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಯಾರ ಕ್ಯಾಂಡಿಡೇಟ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಯಾರನ್ನಾರ ಮಾಡಲಿ ನಾವು ನನಗೆ ಕೊಟ್ರೆ ನಾನು ನಿಂತ್ಕೊಳ್ತೀನಿ. ಅದು ತಾವು ನಿಂತ್ಕೊತೀವಿ ಸರ್. ಇರ್ಬೋದು, ಮುದ್ದಮ್ಮೇಗೌಡ ಇರ್ಬೋದು, ಜಯರಾಮಣ್ಣ ಇರ್ಬೋದು ಸರ್. ಈಗ ಮಾಧುಸ್ವಾಮಿ ಇರ್ಬೋದು, ಮುದ್ರೇಗೌಡದು, ನಾನು ಇರ್ಬೋದು, ನಮ್ಮ ನಾಗೇಶಣ್ಣ ಇರ್ಬೋದು, ಈಗ ಇನ್ನೂ ಮುಂದುವರೆದಾಗೆ ನಮ್ಮ GS ಬಸವರಾಜ್ ಇರ್ಬೋದು, ಯಾರಾಗಲಿ ನೀವು ಆಕಾಂಕ್ಷಿನೇ ಸರ್. ಹೋಗ್ಲಿ, ನಾನು ಆಕಾಂಕ್ಷಿನೇ. ನಾನು ಏನು ನಾನು ಭಾಳ ಆಗ್ಲೇಬೇಕು, ಸಂಸ್ಕೃತಿಗೆ ಆಗ್ಲೇಬೇಕು, ನಮಗೂ ಇದು ಆಸೆ ಇತ್ತು. ನಾನು ಸನ್ಯಾಸಿ ಅಲ್ವ, ನಾನು ರಾಜಕಾರಣಕ್ಕೆ ಬಂದ, ನಾನು ಸನ್ಯಾಸಿ ಅಲ್ವ. ಯಾವ್ದಾದ್ರು ಕಮ್ಮಿ ಇಲ್ವಾ ಸರ್? ಕಾರ್ಯಕರ್ತರು ಇಂಥ ಹೋರಾಟ ಮಾಡೋ ಕಾರ್ಯಕರ್ತರು ಇಂಥ ಲೀಡರ್ಗಳು ಇದ್ರೆ ಇಂಥ ಲೀಡರ್ಗಳು ಮಾಡಿದ್ರೆ ನಾನೇ ಕಮ್ಮಿ ಇದ್ದೀನಿ. ಮಾಡೇ ಮಾಡ್ತೇವೆ. ನಾನು ಕೇಳ್ತೀನಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಯಾರ ಕೊಡ್ಲಿ ಸರ್, ನನ್ಗಾಲ ಕೊಡ್ಲಿ, ಇರ್ತಕ್ಕಂಥ ಯಾರ ಕೊಡ್ಲಿ ಹೋರಾಟ ಮಾಡ್ತಾರೆ. ಈಗ ಕಳೆದ ಬಾರಿ ನೀವೇ ನೋಡಿದಿರಿ, 2 ಪಕ್ಷ ಒಂದಾಗೋ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೈಬೇರಿ ಬಾರಿಸಿದ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೈಬೇರಿ ಬಾರಿಸೋದು. ಏನಾದ್ರು JDS BJP ಏನಾದ್ರು ಒಂದಾಗುತ್ತೆ ಸರ್? ಸರ್ ಒಂದಾಗ ಸಿಗೋದು ಸರ್, ಅವ್ರು 2 ಒಂದಾಗಿ ನಾವು ಗೆದ್ದಿದ್ದೀವಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ 100 ಬಿಡಿಸಿ ಗೆದ್ದಿಬೋದಲ್ಲ ಸರ್. ಅದೇ